ಮಂಗಳೂರಿನಲ್ಲಿ ನಿನ್ನೆ ಸಂಜೆ ಚಿರತೆ ಓಡಾಟ ಕಂಡುಬಂದಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಯಾಗಿದೆ. ನಗರದ ರಾಷ್ಟ್ರೀಯ ಹೆದ್ದಾರಿಯಿಂದ ಅನತಿ ದೂರದಲ್ಲಿರುವ ಮರೋಳಿ ಶ್ರೀ ಸೂರ್ಯನಾರಾಯಣ ದೇಗುಲ ಪರಿಸರದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದೀಗ ಮಂಗಳೂರು ಅರಣ್ಯ ವಲಯಾಧಿಕಾರಿ ಪ್ರಶಾಂತ್ ಪೈ ನೇತೃತ್ವದಲ್ಲಿ ಚಿರತೆ ಹಿಡಿಯುವಂತಹ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ. ಜನವಸತಿ ಪ್ರದೇಶವಾಗಿರುವ ಮರೋಳಿಯಲ್ಲಿ ಇಂದು ನಿನ್ನೆ ನಸುಕಿನ ಜಾವ ಕಂಡುಬಂದಂತಹ ಚಿರತೆಯನ್ನ ಯಾರೋ ತಮ್ಮ ಮೊಬೈಲ್ ಮೂಲಕ ವಿಡಿಯೋ ಚಿತ್ರೀಕರಿಸಿಕೊಂಡಿದ್ದಾರೆ. ಇದು ಇಲ್ಲೋ ಆಸುಪಾಸಿನ ಗುಡ್ಡದಲ್ಲಿ ಅವಿತಿರಬೇಕು ಅಂತ ಶಂಕಿಸಲಾಗಿದೆ. ಆಹಾರವನ್ನ ಅರಸಿಕೊಂಡು ಈ ಚಿರತೆ ನಾಡಿಗೆ ಬಂದಿರುವ ಸಾಧ್ಯತೆಗಳು ಇವೆ ಅಂತ ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಕೇಶವ್ ಮರೋಳಿ ಅಂತ ಸ್ಥಳೀಯ ಕಾರ್ಪೊರೇಟರ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗೊಂದು ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು, ಮರೋಳಿ ಸೂರ್ಯನಾರಾಯಣ ದೇಗುಲ ಪರಿಸರದಲ್ಲಿ ಚಿರತೆಯೊಂದು ಕಂಡು ಬಂದಿದೆ ಅನ್ನುವಂಥದ್ದು. ಇದು ಎಲ್ಲಿ ಹೇಗೆ ಕಂಡು ಬಂದಿದೆ ಅಂತ ಸರ್ ಚಿರತೆ? ಇದು ಮರೋಳಿ ಜಯನಗರ 4ನೇ ಅಡ್ರೆಸ್ ಅಂತ ಇದೆ. ಓಕೆ. ಅಲ್ಲಿ ಮೇಲೆ ಗುಡ್ಡ ಪ್ರದೇಶ, ಸ್ವಲ್ಪ ಕಾಡಿನಾಗೆ ಉಂಟು. ಓಕೆ. ಅಲ್ಲಿ ಒಂದು ಮನೆ ಗುಡ್ಡ ಪ್ರದೇಶ ಪಕ್ಕದ ಮನೆ ಹುಡುಗಿ ನೋಡುವ ಒಂದು ಪ್ರಾಣಿ ಒಂದು ಪಾಸ್ ಆದಾಗ ಅವ್ರು ವಿಡಿಯೋ ಮಾಡಿದ್ರು. ಓಕೆ. ನೋಡಿ ಹುಲಿ ಯಾಕ ಅಂತ ಇತ್ತು ಅಂತ. ಆದ್ಮೇಲೆ ನನಗೆ ಅಲ್ಲಿಂದ ಸ್ಥಳೀಯರು ಫೋನ್ ಮಾಡಿ ಹೀಗೆ ಒಂದು ನೋಡಿ ಅಂತ. ಅದೇ ನಾನು ಕೂಡಲೇ ಅರಣ್ಯಾಧಿಕಾರಿಯನ್ನು ಸಂಪರ್ಕಿಸಿದೆ. ಸಂಪರ್ಕಿಸಿ ಅವರಿಗೆ ಅವ್ರು ಕಳಿಸಿ ವಿಡಿಯೋನ ಅವ್ರಿಗೆ ಕಳಿಸಿದೆ. ತಾವು ಇಲ್ಲಿಂದ ಹುಲಿ ಯಾಕೆ ಅಂತ ನೀವು ಬಂದು ನೋಡ್ಬೇಕಂತ ಹೇಳಿದೆ. ಅದಕ್ಕೆ ನಮ್ಮ ಅರಣ್ಯ ಪ್ರಶಾಂತ್ ಪೈ ಅವರು ಕೂಡ ಸ್ಪಂದಿಸಿ ರಾತ್ರಿ ಬಂದ್ರು. ಅದನ್ನು ಒಂದು ವಿಡಿಯೋ ನೋಡಾಗ ಅದು ಚಿತ್ರಣದ ಚಿರತೆ ಅಂತ ಹಾಗೆ ಕಾಣ್ತಾ ಅಂತ ಹೇಳಿದ್ರು. ಹಾಗೆ ಅವ್ರು ರಾತ್ರಿ ಎಲ್ಲ ಅಲ್ಲಿ ಮತ್ತೆ ಆಮೇಲೆ ಹೆದರುವಂತ ಅಗತ್ಯ ಇಲ್ಲ, ಎಲ್ಲರೂ ನಿಮ್ಮ ಸಾಕಿನ ಪ್ರಾಣಿಗಳಿಂದ ಕಟ್ಟೆ ಹಾಕಿ ಅವರಿಗೆ ಬಿಡ್ಬೇಡಿ ಅಂತ ಎಲ್ಲರಿಗೆ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೆ ಹೆದರು ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದಂದ್ರೆ ಅಲ್ಲಿ ಪಚ್ಚನಾಡಿ ಪ್ರದೇಶದಲ್ಲಿ ಉಂಟು ಅಂತ ಹೇಳಿದ್ರೆ ಅದು ಹೊರಗೆ ಹೋಗ್ತದೆ ಆಹಾರ ಹುಡುಕಿಕೊಂಡು, ಅದೇ ಬಂದಿರ್ಲಿಕ್ಕೆ ಸಾಕು ಅಂತ ಹೇಳಿದ್ರು. ಬಂದದಾದ್ರೆ ಪುನಃ ವಾಪಸ್ ಹೋಗೋ ಚಾನ್ಸಸ್ ಇದೆ. ಆದ್ರಿಂದ ಇವತ್ತು ಕೂಡ ನಾವು ಬರ್ತೇವೆ ನೋಡಿ, ಅಲ್ಲಿ ಸಾಯಂಕಾಲ ಬಂದು ನೋಡ್ತೇವೆ. ಇಲ್ಲಿ ಅದು ಕಂಡ್ರೆ ನಿಮ್ಗೆ ಸಿಕ್ಕಿದೆ ನಮ್ಗೆ ಫೋನ್ ಮಾಡಿ ಅಂತ ತಿಳಿಸಿದ್ದಾರೆ. ಹಾಗೆ ನಾನು ಕೂಡ ಜನರಿಗೆ ಎಲ್ಲ ನಿಮ್ಗೆ ಕಂಡ್ರೆ ನಂಗೆ ನನ್ನ ಗಮನಕ್ಕೆ ತಾನೆ ನಾನು ಹೇಳಿದ್ದೇನೆ. ಓಕೆ. ಯಾಕಂತ ಹೇಳಿದ್ರೆ ಇದೊಂದು ಸೂರ್ಯನಾರಾಯಣ ದೇವಸ್ಥಾನ ಅಲ್ಲಿ ಇದೆ, ಭಕ್ತಾದಿಗಳು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ಚಿಕ್ಕ ಮಕ್ಕಳು ತುಂಬಾ ದೂರ ಉಂಟು. ದೇವಸ್ಥಾನಕ್ಕಿಂತ ಈ ಕಡೆ ಅವ್ರ ಮೇಲೆ ಬರೋ ರೋಡ್ ಅಲ್ಲಿ ಒಂದು ಆಲದ ಮರದ ಮೇಲೆ ಗುಡ್ಡ ಉಂಟಲ್ಲ, ಅಲ್ಲಿ ಸ್ವಲ್ಪ ಕಾಡಿನಾಗೆ ಉಂಟಲ್ಲ ಅಲ್ಲಿ. ಅಂದ್ರೆ ಈಗ ನಮ್ ಸಿಟಿ ಆಗಿರೋದ್ರಿಂದ ಈಗ ಜಾಸ್ತಿ ಗುಡ್ಡ ಪ್ರದೇಶಗಳು ಇರುವುದಿಲ್ಲ. ಅಂದ್ರೆ ಇದು ಎಲ್ಲಿ ಹೋಗಿರ್ಬೋದು ಅಂತ ಏನಾದ್ರೂ ಸಂಶಯ ಇದೆ? ಇಲ್ಲಿ ಅಂತ ಅಲ್ಲಿ ಕೂತಿರ್ಬೋದು. ಅವಳ ಅರಣ್ಯ ಇಲಾಖೆ ಪ್ರಕಾರ ಬಂದ ದಾರಿಯಲ್ಲಿ ಹೋಗಿರ್ಬೋದು. ಇಲ್ಲಂದ್ರೆ ನೋಡುವ, ಅಂದ್ರೆ ಏನು ಇದು ಶಬ್ದ ಮಾಡಬೇಡ, ಅದು ಏನ್ ಮಾಡುದಿಲ್ಲ, ಆದಷ್ಟು ಜಾಗ್ರತೆ ಅಲರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ. ಈಗ ಅಕ್ಕಪಕ್ಕದ ಮನೆಯವರಲ್ಲಿದ್ರೆ ಏನ್ ಮಾಡ್ಬೇಕು ಅಂತ ಅಲ್ಲಿ ಅವರಿಗೆ ಹೊರಗಡೆ ಹೋಗ್ಲಿಕ್ಕೆ? ಅಲ್ಲಿ ಮನೆಯವರೆಲ್ಲ ಹೇಳಿದೆ ಜಾಗ್ರತೆ ಮಾಡಿ ಹೊರಗೆ ಬರ್ಬೇಡಿ, ಮಕ್ಕಳನ್ನೆಲ್ಲ ಹೊರಗೆ ಬಿಡಬೇಡಿ, ಮತ್ತೆ ನಿಮ್ಮ ಸಾಕು ಪ್ರಾಣಿ ನಾಯಿ ಬೆಕ್ಕು ಹೇಳಿದ್ರೆ ಅದನ್ನು ಹೊರಗೆ ಬಿಡಬೇಡಿ ಅಂತ ಸೂಚನೆ ಕೊಟ್ಟಿದೆ ಅವರಿಗೆ. ಮತ್ತೆ ಇಲ್ಲಿ ಅದು ನಿಮ್ ಗಮನಕ್ಕೆ ಏನೋ ಕಂಡ್ರೆ ಕೂಡಲೇ ನಮಗೆ ನಮ್ಮನ್ನ ಸಂಪರ್ಕ ಮಾಡಿ ಅಂತ ಹೇಳಿದೆ ಅವರಿಗೆ. ಮತ್ತೆ ಪೊಲೀಸ್ ಇಲಾಖೆಗೆ ತಿಳಿಸಿದ್ದೇವೆ, ಅರಣ್ಯ ಇಲಾಖೆಗೆ ತಿಳಿಸಿದ್ದೇವೆ. ಮತ್ತೆ ಅದು ಜೋಡು ಮಾಡಿ ಶಬ್ದ ಮಾಡಿ ಹೊರಗೆ ಓಡಿದ್ರೆ ಸಾರ್ವಜನಿಕ ತೊಂದರೆ ಆಗ್ತದೆ, ಅದಕ್ಕೆ ಏನು ಶಬ್ದ ಮಾಡ್ಲಿಕ್ಕೆ ಅದು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದೆ ಅವರಿಗೆ. ಮತ್ತೆ ನಗರ ಪ್ರದೇಶಕ್ಕೆ ಮತ್ತೆ ಕಷ್ಟ ಆಗ್ತದೆ, ಮತ್ತೆ ಜನರು ಹೆದರಿ ಚೆಲ್ಲಾಪಿಲ್ಲಿ ಆಗ್ತಾರೆ. ಅದರಿಂದ ನಾವೇ ಅಲ್ಲಿ ಏನು ಮಾಡುವಂತ ನಾವು ಜನರಿಗೆ ಭರವಸೆ ಕೊಟ್ಟಿದ್ದೇವೆ. ಓಕೆ ಸರ್, ಈಗ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ? ಅರಣ್ಯ ವಲಯಾಧಿಕಾರಿಗಳು ಏನಾದ್ರು ಸ್ಥಳದಲ್ಲಿ? ಅರಣ್ಯ ವಲಯಾಧಿಕಾರಿಗಳು ನಿನ್ನೆ ಬಂದಿದ್ದು, ಇವತ್ತು ಕೂಡ ಅವ್ರು ಸಂಪರ್ಕ ಮಾಡಿದಾಗ ಸಾಯಂಕಾಲ ಪುನಃ ಬರ್ತೇವೆ ಅಂತ ಹೇಳಿದ್ದಾರೆ. ಮತ್ತೆ ಬೋನು ಇಟ್ಟರೆ ಅದು ಸಿಗ್ಲಿಕ್ಕಿಲ್ಲ, ಬೋನ್ನೊಳಗೆ ಬಿಡುದಿಲ್ಲ ಅದು ಇಟ್ಟರೆ ಸಹ. ಆದ್ರಿಂದ ಅದು ನಿಮ್ಗೆ ಕಂಡ ಕೂಡಲೇ ನಮ್ಗೆ ತಕ್ಷಣ ಬರ್ತೇವೆ ಅಂತ ಹೇಳಿದ್ದಾರೆ. ಇಲ್ಲದೆ ಅದು ಅದಷ್ಟೇ ಬಂದದಾರೆ ಹೋಗ್ತದೆ ಅಂತ ಹೇಳ್ತಿದ್ರು ಅವರು, ಹೊರಗಿಂದ ಬಂದಿದ್ರೆ ಅದು ಹೋಗ್ಬೋದು ಅಂತ ಹೇಳಿದ್ದಾರೆ. ಓಕೆ. ಚಿರತೆ ಅಂತ ಕಾಡು ಪ್ರಾಣಿ ಇದೇ ಫಸ್ಟ್ ಟೈಮ್ ಬಂದಿದೆ ಸರ್? ಇದಕ್ಕಿಂತ ಮುಂಚೆ ಏನಾದ್ರು ಪ್ರಾಣಿಗಳು ಬಂದಿತ್ತಾ ಹೇಗೆ ಅಂತ? ಪ್ರಾಣಿ ಚಿರತೆ ಫಸ್ಟ್ ಟೈಮ್ ಬರುದಿಲ್ಲ. ಅಂದ್ರೆ ಮುಂಚೆ ನಾವು ಸಣ್ಣದಿರೋ ನಾವು ಅಲ್ಲಿ ಪ್ರದೇಶ ಹುಟ್ಟಿ ಬೆಳೆದವರು, ಸಣ್ಣದಿರೋ ಅದು ಚಿಟ್ಟವಲಿ ಅಂತ ನಮ್ಮ ಗುಡ್ಡಲ್ಲೆಲ್ಲ ಇರ್ತಿತ್ತು ಮುಂಚೆ.
ಅದೀಗೆಲ್ಲ ಗುಡ್ಡ ಕಡ್ದು ಎಲ್ಲ ಲೆವೆಲ್ ಆಗ್ತಾ ಬರ್ತಾ ಉಂಟಲ್ಲ, ಅದಕ್ಕೆ ಈಗ ಆಹಾರ ಸಿಗ್ತಾ ಇಲ್ಲ, ಹಾಗೆ ಆಹಾರ ಹೊರಗೆ ಬರ್ಲಿಕ್ಕೆ ಚಾನ್ಸಸ್ ಇದೆ. ಎಸ್ ಕರೆಕ್ಟ್. ಮರಳಿ ಒಂದು ಏರಿ ತುಂಬಾ ಗುಡ್ಡ ಪ್ರದೇಶ ಇದ್ದ ಪ್ರದೇಶ ಮುಂಚೆ, ಈಗೆಲ್ಲ ಗುಡ್ಡ ಕಡಿಮೆ ಆಗ್ತಾ ಇದೆ ಅರಣ್ಯ ಪ್ರದೇಶ, ಆದ್ರಿಂದ ಆಹಾರ ಹುಡ್ಕೊಂಡು ಬರ್ಲಿಕ್ಕೆ ಚಾನ್ಸಸ್ ಇದೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಹಾಗಾದ್ರೆ ಸ್ಥಳೀಯರೆಲ್ಲರೂ ಆತಂಕದಿಂದ ಇದ್ರೂ ಕೂಡ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕು. ಅರಣ್ಯಾಧಿಕಾರಿಗಳು ಇದರ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ದು. ಯಾರು ನೆಗ್ಲೆಕ್ಟ್ ಮಾಡ್ತಾ ತಮ್ಮ ಮಕ್ಕಳ ಹೊರಗೆ ಬಿಡದೆ ತಾವೆಲ್ಲ ಜಾಗ್ರತೆಯಿಂದ ಅಲರ್ಟ್ ಆಗಿರ್ಬೇಕಂತ ಎಲ್ಲರಿಗೆ ಒಂದು ಮನವಿಯನ್ನು ಇರ್ತದೆ. ಎಸ್ ಸರ್, ಥ್ಯಾಂಕ್ ಯು ಸರ್ ನಮ್ಮ ಕೂಡ ಅದಕ್ಕೆ ಮಾತನಾಡಿದ್ದಕ್ಕೆ.